എനിക്ക് നേരെയുണ്ട്. റമദാനിൽ ബാങ്ക് കേൾക്കുമ്പോൾ ഞാൻ ശ്രദ്ധിച്ചതായ എന്റെ അശ്രദ്ധ. ಮಂಜೇಶ್ವರದಾದ್ಯಂತ ಸಂಭ್ರಮದ ಈದ್ ಉಲ್ ಫಿತರ್ ಆಚರಣೆ. ಪವಿತ್ರ ರಂಜಾನ್ ತಿಂಗಳ ಉಪವಾಸ ವೃತ್ತಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ ಮಂಜೇಶ್ವರದ ಮುಸ್ಲಿಂ ಬಾಂಧವರು ಇಂದು ಭಕ್ತಿ ಭಾವ ಹಾಗೂ ಸಂಭ್ರಮದಿಂದ ಈದ್ ಉಲ್ ಫಿತರ್ ಹಬ್ಬವನ್ನು ಆಚರಿಸಿದರು. ತಾಲೂಕಿನಾದ್ಯಂತ ಜುಮಾ ಮಸೀದಿಗಳು ಹಾಗೂ ಈದ್ಗಾ ಮೈದಾನಗಳಲ್ಲಿ ಸಾಮೂಹಿಕ ನಮಾಜ್, ಈದ್ ಖುತ್ಬಾ, ಧಾರ್ಮಿಕ ಪ್ರವಚನಗಳು ಮತ್ತು ಶುಭಾಶಯ ವಿನಿಮಯ ಕಾರ್ಯಕ್ರಮಗಳು ನಡೆದವು. ಹಬ್ಬದ ಅಂಗವಾಗಿ ನೆರೆಮನೆಯವರ ಹಾಗೂ ಬಂಧುಗಳ ಮನೆಗಳಿಗೆ ಭೇಟಿ ನೀಡಿ ಪರಸ್ಪರ ಸೌಹಾರ್ದತೆ ಪ್ರದರ್ಶಿಸಲಾಯಿತು. ಶುಕ್ರವಾರ ಮುಂಜಾನೆಯೇ ಹೊಸ ವಸ್ತ್ರ ಧರಿಸಿದ ಭಕ್ತಾದಿಗಳು ಉದ್ಯಾವರ ಜುಮಾ ಮಸೀದಿ, ದಾರುಸ್ಸಲಾಂ ಸಲಾಫಿ ಮಸೀದಿ ಕುಂಜತ್ತೂರು, ಮಸ್ಜಿದುನ್ನೂರು ಪೊಸೋಡ್ ಜುಮಾ ಮಸೀದಿ ಸೇರಿದಂತೆ ಹೊಸಬೆಟ್ಟು ಹೊಸಂಗಡಿ ಪ್ರದೇಶಗಳ ಈದ್ಗಾ ಮೈದಾನಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ನೂರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತರು ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸಿ ವಿಶ್ವಶಾಂತಿ ಹಾಗೂ ಸಮೃದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು. ಕುಂಜತ್ತೂರು ದಾರುಸ್ಸಲಾಂ ಸಲಾಫಿ ಮಸೀದಿಯ ಅಧೀನದ ಈದ್ಗಾದಲ್ಲಿ ನಡೆದ ನಮಾಜ್ಗೆ ಮೊಹಮ್ಮದ್ ಅಲಿ ಸಲಾಫಿ ನೇತೃತ್ವ ನೀಡಿ ಖುತ್ಬಾ ನಿರ್ವಹಿಸಿದರು. ಈ ಹಬ್ಬವು ಕೇವಲ ಆಚರಣೆಯಲ್ಲ, ತಾಳ್ಮೆ, ದಾನ ಮತ್ತು ಮಾನವೀಯತೆ ಮಹತ್ವವನ್ನು ಸಾರುವ ಪವಿತ್ರ ದಿನವಾಗಿದೆ ಎಂದು ಅವರು ಸಂದೇಶ ನೀಡಿದರು. ಪ್ರಾರ್ಥನೆಯ ಬಳಿಕ ಪರಸ್ಪರ ಆಲಿಂಗಿಸಿ ಈದ್ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡ ದೃಶ್ಯಗಳು ಎಲ್ಲೆಡೆ ಕಂಡುಬಂದವು. ಜಾತಿ ಧರ್ಮ ಭೇದವಿಲ್ಲದೆ ಸ್ನೇಹಿತರು ಹಾಗೂ ಹಿತೈಷಿಗಳು ಮುಸ್ಲಿಂ ಬಾಂಧವರ ಮನೆಗೆ ಭೇಟಿ ನೀಡಿ ಹಬ್ಬದ ಶುಭಾಶಯ ಕೋರಿದರು. ಹಬ್ಬದ ಅಂಗವಾಗಿ ಬಡವರಿಗೆ ಫಿತರ್ ಜಕಾತ್ ವಿತರಿಸಲಾಯಿತು. ಮನೆ ಮನೆಗಳಲ್ಲಿ ಶಾವಿಗೆ ಪಾಯಸ ಹಾಗೂ ಬಿರಿಯಾನಿ ಸವಿಯುವ ಹಬ್ಬದ ಸಡಗರವನ್ನು ಮತ್ತಷ್ಟು ಹೆಚ್ಚಿಸಿತು. ಹೊಸ ಬಟ್ಟೆ ಧರಿಸಿ ಹಿರಿಯರಿಂದ ಈದಿ ಪಡೆದ ಮಕ್ಕಳ ಸಂಭ್ರಮ ಮುಗಿಲು ಮೆಟ್ಟಿತು. ಒಟ್ಟಾರೆಯಾಗಿ ಮಂಜೇಶ್ವರ ಪಟ್ಟಣವು ಹಬ್ಬದ ಸಂಭ್ರಮದಲ್ಲಿ ಮುದುವನಗಿತ್ತಿಯಂತೆ ಕಂಗೊಳಿಸಿದ್ದು, ಈದ್ ಉಲ್ ಫಿತ್ ಆಚರಣೆ ಭಾವೈಕ್ಯತೆ ಹಾಗೂ ಪ್ರೀತಿ ಸಂಕೇತವಾಗಿ മൂടിവന്നിತು. എന്തുണ്ട് ഈ വാക്കുകൾക്കുള്ള ഒരു വില? അപ്പോൾ അങ്ങനെയല്ലല്ലോ, ഞാൻ അങ്ങനെയല്ല. തീരുമാനമെടുക്കണം, ശ്രദ്ധിക്കണം. ശൗവാലും റമദാനും എനിക്ക്